ನಗರದ ಮಾರ್ಗನ್ಸ್ ಗೇಟ್ನಲ್ಲಿ ಇಂದು ಸಂಜೆ ವೇಳೆ ಶೂಟೌಟ್ ನಡೆದ ಘಟನೆ ನಡೆದಿದೆ. ವೈಷ್ಣವಿ ಎಕ್ಸ್‌ಪ್ರೆಸ್ ಕಾರ್ಗೋ ಸಂಸ್ಥೆಯ ಮಾರ್ಗನ್ಸ್ ಗೇಟ್ ಕಚೇರಿ ಮಾಲಕ ರಾಜೇಶ್ ಎಂಬುವರೇ ಗುಂಡು ಹೊಡೆದವರು ಎಂದು ಹೇಳಲಾಗುತ್ತಿದ್ದು, ಅವರ ಪುತ್ರ ಸುಧೀಂದ್ರ ಗಾಯಾಳು ಎಂದು ತಿಳಿದು ಬಂದಿದೆ. ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈಷ್ಣವಿ ಎಕ್ಸ್‌ಪ್ರೆಸ್ ಕಾರ್ಗೋ ಸಂಸ್ಥೆಯ ಮಾರ್ಗನ್ಸ್ ಗೇಟ್ ಕಚೇರಿಯಲ್ಲಿ ಈ ಘಟನೆ ವರದಿಯಾಗಿದೆ. ಸಂಸ್ಥೆಯ ಮಾಲಕ ರಾಜೇಶ್ ಎಂಬುವರಲ್ಲಿ ಕೆಲಸಕ್ಕಿದ್ದ ನೌಕರ ವೇತನದ ಬಗ್ಗೆ ವಿಚಾರಿಸಲು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾಲಕರು ಹಾಗೂ ನೌಕರನ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಾಜೇಶ್ ಕೋಪದಲ್ಲಿ ತನ್ನ ರಿವಾಲ್ವರ್ನಿಂದ ಗುಂಡು ಹಾರಿಸಿದ್ದಾರೆ ಎನ್ನಲಾಗಿದ್ದು, ಅದು ತಪ್ಪಿ ತನ್ನ ಮಗನ ತಲೆಗೆ ತಾಗಿದೆ. ಕಚೇರಿ ಹೊರಭಾಗದಲ್ಲಿ ಈ ಘಟನೆ ನಡೆದಿದ್ದು, ಮಗ ಎಸ್ಎಸ್ಎಲ್ಸಿ ಓದುತ್ತಿದ್ದ ಸುಧೀಂದ್ರನ ತಲೆಯ ಭಾಗಕ್ಕೆ ಗುಂಡು ಬಿದ್ದಿದ್ದು ಗಾಯಗೊಂಡಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸೇರಿದಂತೆ ಮಂಗಳೂರು ದಕ್ಷಿಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸೌತ್ ಪೊಲೀಸ್ ಠಾಣೆ ಏನಿದೆ, ಇಲ್ಲಿ ಮಾರ್ಗನ್ ಸ್ಟ್ರೀಟ್ ಅಂತ ಒಂದು ವೆರಿ ಬ್ಯುಸಿ ಕಮರ್ಷಿಯಲ್ ಏರಿಯಾ ಇದೆ. ಇದರಲ್ಲಿ ವೈಷ್ಣವಿ ಎಕ್ಸ್‌ಪ್ರೆಸ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದನ್ನು ಒಂದು ರಾಜೇಶ್ ಅನ್ನುವಂಥದ್ದು ಅವ್ರ ಬಳಿ ಲೈಸೆನ್ಸ್ ಪಿಸ್ಟಲ್ ಕೂಡ ಇದೆ ಅನ್ನೋದು ತಿಳಿದು ಬಂದಿದೆ. ಇವತ್ತು ಸುಮಾರು 3:30 ಸಮಯದಲ್ಲಿ ಅಪ್ರಾಕ್ಸಿಮೇಟ್ ಟೈಮ್ ಇದೆ, 3:30 ಗಂಟೆ ಸಮಯದಲ್ಲಿ ಆತ ತನ್ನ ಜೊತೆ ಮನೆಯಿಂದ ವೆಪನ್ನನ್ನು, ಅಂದರೆ ಲೈಸೆನ್ಸ್ ವೆಪನ್ನ ಅಂತ ಏನನ್ನು ಹೇಳ್ತಾನೆ, ಅದನ್ನು ತಗೊಂಡು ಇಲ್ಲಿ ಬರ್ತಾನೆ. ಇಲ್ಲಿ ಬಂದಾಗ ಅಲ್ಲಿ ಒಂದು ಗೊಂದಲಮಯ ವಾತಾವರಣ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ 2 ರೌಂಡ್ಸು ಆ ಒಂದು ವೆಪನ್ನಿಂದ ಫೈರ್ ಆಗಿದೆ ಅಂತೇಳಿ ನಮಗೆ ಸದ್ಯಕ್ಕೆ ತಿಳಿಸಿದ್ದಾರೆ. 2 ವೆಪನ್ಗಳದ್ದು ಎಂಟಿ ಕೇಸಲ್ಲಿದೆ, ಸ್ಥಳದಲ್ಲೇ ಬಿದ್ದಿರೋಂಥದ್ದು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಫೈರ್ ಆದಂಥ ಬುಲೆಟ್ ಸುಧೀಂದ್ರ ಅಂತ ರಾಜೇಶ್ ಅವರ ಮಗ, 16 ವರ್ಷ, ಎಸ್ಎಸ್ಎಲ್ಸಿ ಓದ್ತಾರೆ. ಅವನಿಗೆ ಈ ಎಡಗಣ್ಣಿನ ಭಾಗದಿಂದ ಬಿದ್ದು ಸುಮಾರು 7ರಿಂದ 8 ಇಂಚಷ್ಟು ತಲೆ ಒಳಗಡೆ ನೋವಾಗಿದೆ ಅನ್ನೋಂಥದ್ದು ನಮಗೆ ತಿಳಿಸಿದೆ. ಸೊ ಇದು ಯಾಕೆ ಈ ಥರ ಘಟನೆ ಆಯಿತು ಅನ್ನೋಂಥದ್ದು ನಮಗೆ ಸ್ಪಷ್ಟವಾದಂತಹ ಮಾಹಿತಿ ತಿಳಿದು ಬಂದಿದೆ. ಆದಷ್ಟು ಬೇಗ ಈ ಘಟನೆ ಯಾಕಾಯಿತು